ಗೋತೀರ್ಥ ಅಂದ್ರೆ ಏನು, ಇದನ್ನು ಹೇಗೆ ಸಂಗ್ರಹ ಮಾಡ್ತೀರಿ, ಇದರದ್ದು ಉಪಯೋಗಗಳು ಏನು? ಸಾಮಾನ್ಯ ಗೋಮೂತ್ರವನ್ನು 8 ಮಡಿಕೆ ಬಟ್ಟೆಯಲ್ಲಿ ಸೋಸಬೇಕು ಅಂತ ಹೇಳುವಂಥದ್ದು 23ರಷ್ಟು ಬಳಕೆ ಅದರದ್ದು ಬಂದಿದೆ. ಚರ್ಮದ ಒಂದು ಬಹುತೇಕ ಸಮಸ್ಯೆಗಳಿಗೆ ಇದು ಪರಿಹಾರ. ತರಕಾರಿಗಳಿಗೆ, ಹೂವಿನ ಗಿಡಗಳಿಗೆ ಇಲ್ಲಿ 2 ಟರ್ಮ್ನಲ್ಲಿ ಕರುವನ್ನ ಹಾಕಲಾಗಿದೆ ಅನ್ನೋ ಹೇಳ್ತೀವಿ. ಇಲ್ಲಿ ಒಂದು ಕಡೆ ಮಾತ್ರ ನಿಮಗೆ ಕರುವನ್ನ ಹಾಕಿರುವಂತ ಎಲುಬುಗಳು ಪ್ರೂಫ್ ಆಗಿ ಸಿಗ್ತಾ ಇದಾವೆ. ಸತ್ತ ದನವನ್ನು ಯೂಸ್ ಮಾಡ್ತೀರಿ ಅಥವಾ ಸತ್ತ ಕರುವನ್ನು ಯೂಸ್ ಮಾಡ್ತೀರಿ. ನೀವು ಗೋ ಆರಾಧಕರು ಹೌದಾ ಅಲ್ವಾ? ಶಾಸ್ತ್ರ ರೀತಿಯಲ್ಲಿ ಕೇಳಬೇಕು ಅಂತಾದ್ರೆ ಪಂಚಭೂತಗಳಲ್ಲಿ ಯಾವ ರೂಪಕ್ಕೂ ಅದನ್ನು ಪರಿವರ್ತನೆ ಮಾಡಿದ್ರೆ ಏನು ತಪ್ಪಲ್ಲ. ಕಾಮಧೇನು ಅಥವಾ ಗೋಮಾತೆ ಅಂತಂದಾಗ ಆ ಗೋಮಾತೆಯ ಪ್ರಯೋಜನಗಳು ನೂರಾರು ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಗೋಮಾತೆ ಅಂತಂದರೆ ಪ್ರತಿಯೊಂದು ದೇಹದ ಪ್ರತಿ ಅಂಶವೂ ಕೂಡ ಪ್ರಯೋಜನಕಾರಿ ಅನ್ನುವಂಥದ್ದನ್ನು ಕೂಡ ಕೇಳಿದ್ದೀವಿ. ಆದರೆ ಆ ಪ್ರಯೋಜನಕಾರಿಯಾದಂತಹ ಗೋವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಜೊತೆಗೆ ಇರುವವರು ಪ್ರವೀಣ್ ಸರಳಾಯ. ಇವರು ಕೇಪು ಗ್ರಾಮ, ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದವರು. ಇವರು 2 ಐಟಮ್ ಅಥವಾ 2 ಉತ್ಪನ್ನಗಳನ್ನು ಮಾಡಿದ್ದಾರೆ. ಗೋತೀರ್ಥ ಒಂದು, ಇನ್ನೊಂದು ಗೋ ನಂದಾಜಲ ಅನ್ನುವಂಥದ್ದು. ಗೋತೀರ್ಥ ಏನು ವಿಶೇಷತೆ ಅಂತ ಕೇಳಬೇಕು ಅವ್ರ ಹತ್ರ. ಗೋ ನಂದಾಜಲ ಅಂತಂದಾಗ ಒಂದಷ್ಟು ಆಶ್ಚರ್ಯ ಮತ್ತು ಬಹಳ ಅಚ್ಚರಿಯ ರೀತಿಯಲ್ಲಿ ಕಂಡು ಬರುತ್ತೆ. ಗೋ ನಂದಾಜಲದ ಬಗ್ಗೆ ಹೇಳ್ತೀವಿ, ಅದಕ್ಕಿಂತ ಮೊದಲು ಗೋತೀರ್ಥದ ಬಗ್ಗೆ ಮಾತಾಡುವ. ಸರಿ, ಗೋತೀರ್ಥ ಅಂದರೆ ಏನು, ಇದನ್ನು ಹೇಗೆ ಸಂಗ್ರಹ ಮಾಡ್ತೀರಿ, ಇದರದ್ದು ಉಪಯೋಗಗಳು ಏನು? ಗೋವಿನ ಮೂತ್ರವನ್ನು ಕಳೆದ ಲಕ್ಷಾಂತರ ವರ್ಷಗಳಿಂದ ತೀರ್ಥದ ರೂಪದಲ್ಲಿ ನಾವು ಬಳಕೆ ಮಾಡುವಂಥದ್ದು ಇದ್ದಂಥದ್ದೇ ನಮ್ಮಲ್ಲಿ. ಇತ್ತೀಚಿನ 2004 ಇತ್ತೀಚಿನ ವರ್ಷಗಳಲ್ಲಿ ಕಳೆದ 2-3 ದಶಕಗಳ ಸಂಶೋಧನೆ ಹಿನ್ನೆಲೆಯಲ್ಲಿ, ವೈಜ್ಞಾನಿಕ ಸಂಶೋಧನೆ ಹಿನ್ನೆಲೆಯಲ್ಲಿ 2004-2005ರಲ್ಲಿ US ಪೇಟೆಂಟ್ ಕೂಡ ತಗೊಂಡಿದ್ದಾರೆ. ಗೋವಿನ ಮೂತ್ರ ಅದು ಆ್ಯಂಟಿಬಯೋಟಿಕ್, ಆ್ಯಂಟಿ ಫಂಗಲ್, ಆ್ಯಂಟಿ ವೈರಲ್ ಈ ಥರ ಎಲ್ಲ ಗುಣಗಳಿದ್ದಾವೆ ಅಂತ ಹೇಳುವಂಥದ್ದು. ಅದಕ್ಕೆ ನಮ್ಮ ಹಿಂದಿನವರು ಉಪಯೋಗ ಮಾಡ್ತಾ ಇದ್ದಂಥದ್ದಕ್ಕೆ ಪುಷ್ಟೀಕರಿಸುವ ರೀತಿ ಔಷಧೀಯ ರೂಪದಲ್ಲೂ ಅದರ ಬಳಕೆ ಇವತ್ತು ಸಾಮಾನ್ಯ ಆಗ್ತಾ ಇದೆ. ಅದು ಪಂಚಗವ್ಯದ ರೂಪದಲ್ಲೂ ಇರ್ಬೋದು, ಅಥವಾ ಚರ್ಮದ ಸಮಸ್ಯೆಗಳಿಗೆ ಮೊದಲಿಂದಲೂ ಸ್ನಾನ ಮಾಡಿಸ್ತಾ ಇದ್ರು ಗೋವಿನ ಮೂತ್ರದ ಮೂಲಕ. ಹಟ್ಟಿಯಲ್ಲಿ ಹಾಲು ಕರಿಬೇಕಾದ್ರೇ ಗೋವು ಮೂತ್ರ ಇಳಿಸ್ಬೇಕು ಅಂತಾದರೆ ಅದನ್ನು ತೀರ್ಥದ ರೀತಿಯಲ್ಲಿ ಹಿಡಿದು ಕುಡಿಯುವಂಥ ಪದ್ಧತಿ ಕೂಡ, ಅಂದರೆ ಆರೋಗ್ಯದ ಇದರ ದೃಷ್ಟಿಯಿಂದ. ಇವತ್ತು ನೀರಲ್ಲಿರುವಂಥ ಆಮ್ಲೀಯ ಎಸಿಡಿಕ್ ನೀರನ್ನು ಗೋವಿನ ಮೂತ್ರ ಹಾಕಿದ್ರಿಂದ ಅದು ಕ್ಷಾರಕ್ಕೆ, ಅಂದರೆ ಆಲ್ಕಲೈನ್ ಇದಕ್ಕೆ ಬರ್ತದೆ ಅಂತ ಹೇಳುವಂಥ ಅನೇಕ ಈ ಥರ ಕ್ಯಾನ್ಸರ್ ರೀತಿಯ ರೋಗಗಳನ್ನು ಗುಣಪಡಿಸುವಂಥ ಅದಕ್ಕೆ ಶಕ್ತಿ ಇದೆ ಅಂತ ಅನೇಕ ವೈದ್ಯರು ಅದನ್ನು ಈಗ ಪ್ರಾಯೋಗಿಕವಾಗಿ ಯಶಸ್ಸನ್ನು ಕಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಗೋ ಅರ್ಕ ಅಂತ ಹೇಳೋದನ್ನು ಇವತ್ತು ತಯಾರು ಮಾಡ್ತಾ ಇದ್ದಾರೆ. ಅಂದರೆ ಮೊದಲು ಎಲ್ಲ ಮನೆಗಳಲ್ಲೂ ದೇಶಿ ಗೋವುಗಳಿತ್ತು, ಅದು ಹೊರಗೆ ಹೋಗಿ ಸಾತ್ವಿಕವಾದ ಇದನ್ನು ತಿಂದು ಬಂದು ಔಷಧೀಯ ಗುಣ ಇದ್ದಂಥ ಗೋಮೂತ್ರ ಅದನ್ನು ಬಳಕೆ ಮನೆಯಲ್ಲಿ ಸಹಜವಾಗಿ ಮಾಡ್ತಾಯಿದ್ರು. ಈಗ ಗೋವು ಇರುವುದಕ್ಕಿಂತ ಇಲ್ಲದಿರುವ ಮನೆಗಳು ಜಾಸ್ತಿ. ಹಾಗಾಗಿ ಅದನ್ನು ಬಟ್ಟಿ ಇಳಿಸಿ ಡಿಸ್ಟಿಲ್ ಮಾಡಿ ಗೋ ಅರ್ಕ ಅಂತ ಹೇಳೋದನ್ನು ತಯಾರು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದೇ ರೀತಿ ಗೋವಿನ ಅರ್ಕ ಅಂತ ಹೇಳುವಂಥದ್ದು ಆಯುರ್ವೇದ ಇದರಲ್ಲಿ ಅದರ ವಿವರಣೆ ಇಲ್ಲ ಅಂತ ಒಬ್ಬರು ಡಾಕ್ಟರ್ ರಾಮಚಂದ್ರ ಅಂತ ಬೆಂಗಳೂರಲ್ಲಿ ಅವರು ಆಯುರ್ವೇದ ಫಾರ್ಮಸಿ ಕಾಲೇಜಿನ ಪ್ರಿನ್ಸಿಪಾಲ್ರು, ಅವರೊಂದು ಕಾರ್ಯಾಗಾರದಲ್ಲಿ ಮಾತಾಡ್ತಾ ಹೇಳಿದರು. ಹಾಗೆ ಗೋಮೂತ್ರವನ್ನು ಅದರಲ್ಲಿರುವಂಥ ಅಮೋನಿಯಾ ಇದನ್ನು ತೆಗೆದ್ರೆ ಹೇಗೆ ಅಂತ ಹೇಳುವಂಥ ಒಂದು ಯೋಚನೆ ಬಂದದ್ರಿಂದ ತಯಾರಾಗಿರೋದು ಈ ಗೋತೀರ್ಥ. ಗೋಮೂತ್ರ ಸಹಜವಾಗಿ ಹಟ್ಟಿಯಲ್ಲಿ ಏನು ಸಂಗ್ರಹ ಆಗ್ತದೆ, ಬೆಳಗ್ಗೆ ಗೋವುಗಳು ಮೇಯ್ಲಿಕ್ಕೆ ಹೋಗ್ತವೆ, ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಹಜವಾಗಿ ಒಂದು ಬಕೆಟ್ ಇಟ್ಟು ಅದನ್ನು ಸಂಗ್ರಹ ಮಾಡ್ತೇವೆ. ನೇರ ಹಿಡಿದಿರುವಂಥದ್ದಲ್ಲ, ಸ್ವಲ್ಪ ಅಂಶ ಹಟ್ಟಿಯಲ್ಲಿ ಬಿದ್ದಿರುವ ಸೆಗಣಿ ಅಂಶನೇ ಇದರಲ್ಲಿ ಇದೆ. ಅಂದರೆ ಪಂಚಗವ್ಯದಲ್ಲಿ ದ್ವಿಗವ್ಯ ಇದೆ, ಗೋಮೂತ್ರ ಮತ್ತು ಸೆಗಣಿ ಇದೆ ಇದರಲ್ಲಿ. ಅದನ್ನು 200 ಲೀಟ್ರ್ ಬ್ಯಾರಲ್ಲಿಗೆ ಸಂಗ್ರಹ ಮಾಡ್ತೇವೆ. ಹಾಕಬೇಕಾದ್ರೆ 2 ಮಡಿಕೆಯ ಬಟ್ಟೆ, ಹತ್ತಿ ಬಟ್ಟೆ ಅದರಲ್ಲಿ ಸೋಸುವಂಥದ್ದು ಮಾಡ್ತೇವೆ, ಸೋಸಿ ಸಂಗ್ರಹ ಮಾಡ್ತೇವೆ. ಆಮೇಲೆ ಇನ್ನೊಂದು ಸ್ಟೀಲ್ ಡ್ರಮ್ಮಿಗೆ ಹಾಕ್ಕೊಂಡು ಆಗಲೂ 2 ಮಡಿಕೆ ಬಟ್ಟೆಯಲ್ಲಿ ಸೋಸುವಂಥದ್ದು. ಸಾಮಾನ್ಯ ಗೋಮೂತ್ರವನ್ನು 8 ಮಡಿಕೆ ಬಟ್ಟೆಯಲ್ಲಿ ಸೋಸಬೇಕು ಅಂತ ಹೇಳುವಂಥದ್ದು ಇರೋದು. ಆ ರೀತಿ ಸೋಸಿ ಅದನ್ನು ಕುದಿಸುವಂಥದ್ದು ಮಾಡ್ತೇವೆ. ಅದರ ಅಮೋನಿಯಾ ಅಂಶ ಏನಿದೆ ಹಾನಿಕಾರಕ, ಹೆಚ್ಚು ಸಮಯ ನಿಂತಾಗ ಆಗುವಂಥ ಅದನ್ನು ಆವಿ ಆಗಬೇಕು. ನಂತರ ಮೇಲ್ಭಾಗದ ನೊರೆಯ ಭಾಗ ಏನಿದೆ ಅದನ್ನು ಕೂಡ ಒಂದು ಚಪ್ಪಟೆ ಸೌಟಲ್ಲಿ ತೆಗೆಯುವಂಥದ್ದು ಮಾಡ್ತೇವೆ. ಅದನ್ನು ಮತ್ತೆ ತಣಿಸಿ ಮತ್ತೆ ಸೋಸಿ ಈ ಥರ ಬಾಟ್ಲಿಗೆ ತುಂಬಿಸುವಂಥದ್ದು ಮಾಡ್ತೇವೆ. ಈ ಪ್ರೊಸೆಸಿಂಗ್ ಎಲ್ಲ ಮಾಡಿದ ನಂತರ ಇದು ಉಪಯೋಗ ಏನು ಇದರದ್ದು? ಇದು ಈಗ ಮನೆಯಲ್ಲಿ ಬಳಕೆ ಮಾಡುವಂಥ ಸ್ವಚ್ಛತೆಗೆ ಬಳಕೆ ಮಾಡುವಂಥ ಡೆಟ್ಟಾಲ್ ಇರ್ಬೋದು, ಅಥವಾ ಫಿನಾಯಿಲ್ ಇರ್ಬೋದು. ಈ ರೀತಿ ನೆಲದ ಸ್ವಚ್ಛತೆ ದೃಷ್ಟಿಯಿಂದ, ಅಥವಾ ತರಕಾರಿ ಹಣ್ಣು ಹಂಪಲನ್ನು ತೊಳಿಬೇಕಾದ್ರೆ ಅದನ್ನು ಸ್ವಚ್ಛ ಮಾಡೋ ದೃಷ್ಟಿಯಿಂದ ಅದರ ಬಳಕೆ.
ಚರ್ಮದ ಅನೇಕ ತೊಂದರೆಗಳಿರ್ಬೋದು, ಫಂಗಲ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಈ ಥರದ ಸಮಸ್ಯೆಗಳಿರ್ಬೋದು. ಅದಕ್ಕೆ ಚರ್ಮಕ್ಕೆ ಲೇಪನ ಮಾಡಿಕೊಳ್ಳುವಂಥದ್ದು ಅದರ ದೃಷ್ಟಿಯಿಂದ. ನಂತರ ಇವತ್ತು ಸ್ಯಾನಿಟೈಸರ್ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ತೇವೆ ನಾವು. ಸ್ಯಾನಿಟೈಸರ್ ಅದು ಏನು ಕ್ಯಾನ್ಸರ್ ಕಾರಕ, ಮಿಥೈಲ್ ಆಲ್ಕೋಹಾಲ್. ಅದರ ಬದಲಾಗಿ ಇದು ಆ್ಯಂಟಿ ಬ್ಯಾಕ್ಟೀರಿಯಾ, ಆ್ಯಂಟಿ ಫಂಗಲ್, ಇದನ್ನು ಕೈಗೆ ಲೇಪನ ಮಾಡಿಕೊಳ್ಳುವಂಥದ್ದು ಮಾಡಬಹುದು. ಶೇವ್ ಮಾಡಿದ ಮೇಲೆ ಆ್ಯಂಟಿ ಬ್ಯಾಕ್ಟೀರಿಯಲ್, ಆಫ್ಟರ್ ಶೇವ್ ಈ ಥರ ಕೂಡ ಬಳಕೆ ಮಾಡ್ಬೋದು. ಯಾವ ಬಳಕೆ ಮಾಡ್ತಿದ್ದೀರಾ? ಮಾಡ್ತಾ ಇದೆ. ಆ ಥರ ಸ್ನಾನ ಮಾಡುವಂಥ ಇದಕ್ಕೆ ಮಗ್ಗಿಗೆ ಒಂದು ಚಮಚದಷ್ಟು ಕೊನೆಗೆ ಹಾಕ್ಕೊಂಡು ತಲೆಗೆ ಹಾಕ್ಕೊಳ್ಳುವಂಥದ್ದು. ಇನ್ನೊಬ್ಬರು ಕ್ಷೌರದ ಬಳಕೆ ದೃಷ್ಟಿಯಿಂದ ಏನು ಉಪಯೋಗ ಅಂತ ಹೇಳಿದರೆ, ತಲೆಯಲ್ಲಿರುವಂಥ ಡ್ಯಾಂಡ್ರಾಫ್ ಇರ್ಬೋದು, ಈ ಥರದ ಸಮಸ್ಯೆಗಳು, ಹೇನಿನ ಸಮಸ್ಯೆ, ಈ ಥರದಕ್ಕೂ ಕೂಡ ಲೇಪನ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡುವಂಥದ್ದು. ಪೂರ್ತಿ ಮೈಗೆ ಲೇಪನ ಮಾಡಿಕೊಂಡು ಆ ಥರ ಸ್ನಾನ ಮಾಡುವಂಥದ್ದು. ಚರ್ಮದ ಒಂದು ಬಹುತೇಕ ಸಮಸ್ಯೆಗಳಿಗೆ ಇದು ಪರಿಹಾರ ರೂಪದಲ್ಲಿ. ಅದಲ್ಲದೆ ತರಕಾರಿಗಳಿಗೆ, ಹೂವಿನ ಗಿಡಗಳಿಗೆ ಸಂಜೆ 4 ಗಂಟೆ ನಂತರ 5ರಿಂದ 10 ಪಟ್ಟು ನೀರು ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವಂಥದ್ದು. ಆ ಥರ ಕೀಟ ನಿಯಂತ್ರಕ ಆಗಿ ಕೂಡ ಇದನ್ನು ಬಳಕೆ ಮಾಡ್ಬೋದು. ಇದನ್ನು ಮಾಡಿ ಕೊಟ್ಟ ಮೇಲೆ ಸುಮಾರು ಒಂದು 16 ಬಳಕೆ ವಿವರಗಳನ್ನು ಕೊಟ್ಟು ನಾನು ಸ್ಟಿಕ್ಕರ್ ಮಾಡಿದ್ದೆ. ಆಮೇಲೆ ಗ್ರಾಹಕರು ಬಳಕೆ ಮಾಡಿದವರು ಅವರು ಹೇಳಿದ ಹೆಚ್ಚುವರಿ ಬಳಕೆಗಳನ್ನು ಸೇರಿಸಿ ಈಗ ಒಂದು 23ರಷ್ಟು ಬಳಕೆ ಅದರದ್ದು ಬಂದಿದೆ. ಇದನ್ನು ಮಾಡಿದ ಮೇಲೆ ಒಬ್ಬರು ಹೇಳಿದರು, ಟೈಲ್ಸಿಗಿರುವ ಹಾವಸೆ ಅದನ್ನು ನಿವಾರಣೆ ಮಾಡಲಿಕ್ಕಾಗ್ತದೆ. ದೀಪದಲ್ಲಿ ಎಣ್ಣೆ ಅಂಶ ಇದ್ದಂಥ ಪಾತ್ರೆಗಳನ್ನು ತೊಳಿಲಿಕ್ಕೆ ಅದಾಗ್ತದೆ. ಮೊನ್ನೆ ನಾನು ಹೀಗೆ ಪೇಂಟ್ ಮಾಡಿದಾಗ ಕೈಯಲ್ಲಿದ್ದ ಪೇಂಟಿಗೆ ಹಾಕಿದರೆ ಆಗ್ತದ ಅಂತ ನೋಡಿದೆ. ಆ ಥರ ಪೇಂಟ್ ನಿವಾರಣೆಗೂ ಇದನ್ನು ಬಳಕೆ ಮಾಡಲಿಕ್ಕೆ, ಅಂದರೆ ಪೆಟ್ರೋಲು ಅಥವಾ ಇದನ್ನು ಬಳಕೆ ಮಾಡ್ತೇವೆ ನಾವು, ಸೀಮೆ ಎಣ್ಣೆ ಈ ಥರ, ಅಥವಾ ಟರ್ಪಂಟೈನ್ ಬಳಕೆ ಮಾಡಿ, ಅದಕ್ಕೆ ಪರ್ಯಾಯವಾಗಿ ಇದನ್ನು ನೈಸರ್ಗಿಕವಾದ್ದು ಮತ್ತು ಹಾನಿಕಾರಕ ಅಲ್ಲದ ರೀತಿಯಲ್ಲಿ ಒಂದು ಬಹು ಉಪಯೋಗಿಯಾಗಿ ಇದರ ಬಳಕೆ ಇದೆ. ಓಕೆ, ತಾವು ಇನ್ನೊಂದು ಪ್ರಾಡಕ್ಟನ್ನು ತೆಗೆದುಕೊಳ್ಳಿ ಕೈಗೆ. ಯಾಕೆಂತಂದರೆ ಈ ಪ್ರಾಡಕ್ಟ್ ಬಹಳ ಅಚ್ಚರಿ ಮತ್ತು ಆಶ್ಚರ್ಯ, ಹೀಗೆ ಮಾಡ್ಬೋದಾ ಅನ್ನುವಂತಹ ರೀತಿಯಲ್ಲಿ ಒಂಥರ ಆಶ್ಚರ್ಯ ಇದೆ. ಯಾಕೆಂತಂದರೆ ಗೋಮಾತೆ ಅಂತ ಪೂಜಿಸುವವರು ನಾವು, ನೀವು ಎಲ್ಲರೂ ಕೂಡ. ಆದರೆ ಈ ಪ್ರಾಡಕ್ಟಿನ ಹಿಂದಿನ ಪ್ರೊಸೆಸಿಂಗ್ ಕೇಳಿದಾಗ ಅಚ್ಚರಿ ಆಗ್ತದೆ. ನೀವೇ ಹೇಳಿ, ಯಾಕೆಂತಂದರೆ ಸತ್ತ ದನವನ್ನು ಕೊಳೆಸಿ ಮಾಡಿರುವಂತಹ ಜಲ ಇದು ಅಲ್ವಾ? ಇದು ಹೇಗೆ, ಇದು ಪ್ರೊಸೆಸ್ ಏನು, ಅದು ನೀವು ಅದನ್ನು ಅಷ್ಟು ಸುಲಭದಲ್ಲಿ ಮಾಡಲಿಕ್ಕಾಗ್ತದ ಅಂತ? ಅಂದರೆ ಇದನ್ನು ಪ್ರಾರಂಭ ಮಾಡಿದವರು ಅನೇಕರು ಈ ಥರ ಕುಣುಪ ಜಲ ಅಂತ ಹೇಳುವಂಥದ್ದು ವೃಕ್ಷಾಯುರ್ವೇದದಲ್ಲಿ ಉಲ್ಲೇಖ ಇದೆ. ಅಂದರೆ ಕೇವಲ ಗೋವು ಅಂತಲ್ಲ, ಪ್ರಾಣಿಗಳ ಮಾಂಸವನ್ನು ಇದು ಮಾಡಿ ಕೃಷಿ ಬಳಕೆಗೆ ಅದನ್ನು ಗೊಬ್ಬರ ಅಥವಾ ಸಿಂಪಡಣೆ ಇದಕ್ಕೆ ತಯಾರು ಮಾಡುವಂಥದ್ದು, ಅದರ ಉಲ್ಲೇಖ ಅದರಲ್ಲಿದೆ. ಅದರ ಹಿನ್ನೆಲೆಯಲ್ಲಿ ಒಬ್ಬರು ವಾಲ್ಮೀಕಿ ಅಯ್ಯಂಗಾರ್ ಅವರು ಈಗಲೂ ಇದ್ದಾರೆ. ಅವರು ಒಂದು ಗೋವನ್ನು ಈ ಥರ ಮಾಡುವಂಥದ್ದು ಮಾಡ್ತಾಯಿದ್ರು. ಇನ್ನೊಬ್ಬರು ಆಶ್ರಯ ಆನಂದ್ ಅಂತ ಸಾಗರದವರು, ಅವರಲ್ಲಿ ಗೋವು ಮರಣ ಹೊಂದಿದಾಗ ಅದನ್ನು JCBಯಿಂದ ತೆಗಿಬೇಕಾಗಿ ಬಂದಾಗ ಅವರಿಗೆ ನೋವಾಗಿ, ಅದರ ಬಗ್ಗೆ ವಿಡಿಯೋನೇ ಇದೆ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿದೆ. ಅವರು ಪ್ರಯೋಗ ಮಾಡಿರೋದು ಇದು ಗೋನಂದ ಜಲ ಅಂತ ಹೇಳುವಂಥದ್ದು. ಹೇಗೆ ಇದು ನಿಮ್ಮ ಪ್ರಾಡಕ್ಟಿನ ಹೆಸರೇನು? ಇದಕ್ಕೆ ನಾನು ಸುರಭಿ ಸತ್ವ ಅಂತ ಇದು ಕೊಟ್ಟಿರುವಂಥದ್ದು. ಉತ್ಪನ್ನ ಅದು ಗೋನಂದ ಜಲವೇ. ಸಾಮಾನ್ಯ ನಮ್ಮಲ್ಲಿ ಗೋವು ಮರಣ ಹೊಂದಿದರೆ ತೆಂಗಿನ ಮರದ ಬುಡದಲ್ಲಿ ಈ ಥರ ಸಮಾಧಿ ಗೊಬ್ಬರದ ರೀತಿಯಲ್ಲಿ ಕೆಲವರು ಆ ಥರ ಸಮಾಧಿ ಮಾಡ್ತಾಯಿದ್ರು. ಹಿಂದೆ 50-60 ಗೋವುಗಳು ಮನೆಗಳಲ್ಲಿದ್ದಾಗ ಅದು ಸಹಜವಾಗಿ ಮರಣ ಹೊಂದಿದರೆ ಕೃಷಿ ಭೂಮಿಯಲ್ಲಿ ಹೂತು ಅದನ್ನು ಸಮಾಧಿ ಗೊಬ್ಬರ ಮಾಡ್ತಾಯಿದ್ರು. ಕೆಲವರು ಅದನ್ನು 1 ವರ್ಷ ಆದಮೇಲೆ ಅದರಿಂದ ತೆಗೆದು ಅದನ್ನು ಕೃಷಿ ಭೂಮಿಯಲ್ಲಿ ಹರಡುವಂಥದ್ದು ಮಾಡ್ತಾಯಿದ್ರು. ಆ ಪದ್ಧತಿ ಇತ್ತು. ಆದರೆ ಇದು ಗೋವು ನಮ್ಮನ್ನು ಸಾಕ್ತದೆ. ಅಂದರೆ ಗೋವು ಇವತ್ತು ಹಾಲು ಕೊಡೋದು ನಿಲ್ಲಿಸಿತು ಅಂತ ಆದಮೇಲೆ ಅದು ಮುದಿ ಆದಮೇಲೆ ಯಾಕೆ ಸಾಕಬೇಕು, ಈ ಥರದ ಪ್ರಶ್ನೆ ಬರೋದಕ್ಕೆ, ಅದರ ಜೊತೆಗೆ ಗೋವನ್ನು ಸಮಾಧಿ ಮಾಡಬೇಕು ಅಂತಾದರೆ ಇವತ್ತು ಆಳುಗಳ ಕಷ್ಟನೂ ಇದೆ. JCBನೇ ತರಬೇಕು, ಅದನ್ನು ಹೊಂಡ ಮಾಡಬೇಕು. ಆ ರೀತಿ ಶುರು ಮಾಡಿರುವಂಥ ಒಂದು ಪ್ರಯೋಗ. ಅವರು ಹೇಳಿದ ರೀತಿಯಲ್ಲಿ ನಾನು ಪ್ರಾರಂಭದಲ್ಲಿ ಮಾಡಿರೋದು ಒಂದು ಕರು, ಮನೆಯಲ್ಲಿ ಹುಟ್ಟಿದ ಒಂದು ಕರು ತೀರ್ಕೊಳ್ಬೇಕಾದ್ರೆ 200 ಲೀಟ್ರ್ ಬ್ಯಾರಲಲ್ಲಿ ಅದನ್ನು ಹಾಕಿ, ಇದಕ್ಕೆ ಯಾವುದು ಮರಣ ಹೊಂದಿದ ಗೋವು ಇದ್ದರೆ ಅದರ ಸಮ ಪ್ರಮಾಣ ಸೆಗಣಿ, ಅದರ ಮತ್ತು ಗೋಮೂತ್ರ, ಮಜ್ಜಿಗೆ, ಇದು 3 ಸಂಗತಿಗಳು ಸಮ ಪ್ರಮಾಣ. ಬೆಲ್ಲ, ಗೋಮೂತ್ರನೂ ಸಮ ಪ್ರಮಾಣ. ಅದೊಂದು ಈಗ ಕರು 20 kg ಇದೆ ಅಂದರೆ 20 ಲೀಟ್ರ್ ಗೋಮೂತ್ರ, 20 ಲೀಟ್ರ್ ಮಜ್ಜಿಗೆ, 20 kg ಸೆಗಣಿ, ನಂತರ 10ನೇ ಒಂದು ಭಾಗ ಬೆಲ್ಲ. ಅಂದರೆ 20 kg ಇದ್ದರೆ 2 kg ಬೆಲ್ಲ. 10ನೇ ಒಂದು ಭಾಗ ಪಪ್ಪಾಯಿ, ಹಣ್ಣಾದ ಪಪ್ಪಾಯಿ. ಅಂದರೆ ಅಲ್ಲಿಯ ಪ್ರಕ್ರಿಯೆ ನಡೆಯುವ ರೀತಿ, ಪಪ್ಪಾಯಿ ಜೀರ್ಣಕ್ಕೆ ತುಂಬ ಪ್ರಯೋಜನಕಾರಿ.
ಆ ದೃಷ್ಟಿಯಿಂದ 10ನೇ ಒಂದು ಭಾಗ. ಪಪ್ಪಾಯಿ ಇಲ್ಲ, ಹಣ್ಣು ಪಪ್ಪಾಯಿ ಇಲ್ಲ ಅಂತಾದರೆ ಯೂನಿ ಎನ್ಝೈಮ್ ಅಂತ ಈ ಥರ ಹೊಟ್ಟೆಯ ಸಮಸ್ಯೆ ಆದಾಗ, ಜೀರ್ಣದ ಸಮಸ್ಯೆ ಆದಾಗ ಪಪ್ಪಾಯಿಂದಲೇ ತಯಾರು ಮಾಡಿದ್ದು ಅಂತ ಹೇಳ್ತಾರೆ. 500 mg ಮಾತ್ರೆ, ಅದು ಪ್ರತಿ 10 kgಗೆ 1 ರಾಗಿ. ಅದನ್ನು ಹಾಕಿ 4 ತಿಂಗಳು ಪೂರ್ತಿ ಏರ್ ಟೈಟ್ ಆಗಿ ಮುಚ್ಚಿ ಇಟ್ಟರೆ ಸ್ವಲ್ಪವೂ ವಾಸನೆ ಇಲ್ಲದ ರೀತಿ ನಾವು ಜೀವಾಮೃತ ಮಾಡ್ತೇವೆ ಅಷ್ಟು ವಾಸನೆ ಇದರಲ್ಲಿ ಬರುವುದಿಲ್ಲ, ಪೂರ್ತಿ ಕರಗ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಯಾವುದು ಎಲುಬು ಈ ಥರದ ಅಂಶಗಳು ಸ್ವಲ್ಪ ಭಾರಿ ಸಣ್ಣ ಪ್ರಮಾಣದಲ್ಲಿ ಉಳಿತದೆ, ಪೂರ್ತಿ ದ್ರವ ರೂಪಕ್ಕೆ ಬರ್ತದೆ. ಈಗ ಅದರದ್ದು ರೋಮ, ಚರ್ಮ ಇದು ಪೂರ್ತಿ ಪೂರ್ತಿ ಕರಗ್ತದೆ, ರೋಮ ಎಲ್ಲ ಪೂರ್ತಿ ಕರಗ್ತದೆ, ಪೂರ್ತಿ ದ್ರವ ರೂಪಕ್ಕೆ ಬರ್ತದೆ ಅದು. ಓಕೆ, ತುಂಬಾ ಆಶ್ಚರ್ಯ. ಯಾಕೆಂತಂದ್ರೆ ನಮ್ಮೂರಲ್ಲಿ ಹಿಂಗೆಲ್ಲ ಮಾಡ್ತಿದಾರ ಅಂತ. ಒಂದು ಇದನ್ನ ಏನಕ್ಕೆ ಯೂಸ್ ಮಾಡ್ತೀರಿ ನೀವು? ಒಂದು ಕೃಷಿ ಅಂದರೆ ನಾನು ತೋಟಕ್ಕೆ ಪ್ರಾರಂಭಕ್ಕೆ ಬಳಕೆ ಮಾಡಿರೋದು. 1 ಎಕರೆಗೆ 5 ಲೀಟರ್ನಾಗೆ ವರ್ಷದಲ್ಲಿ 3 ಬಾರಿ. ನಂತರ ಹೂವಿನ ಗಿಡಗಳು ಇಂಥದ್ದಕ್ಕೂ ಅಂದರೆ ಭೂಮಿಯಲ್ಲಿರುವಂಥ ಸೂಕ್ಷ್ಮ ಜೀವಿಗಳಿಗೆ ಆಹಾರದ ರೂಪದಲ್ಲಿ ಅಮಿನೋ ಆ್ಯಸಿಡ್ ಕೂಡ ಇದೆ ಇದರಲ್ಲಿ. ಜೊತೆಗೆ ಸೂಕ್ಷ್ಮ ಜೀವಿಗಳಿಗೆ ಆಹಾರ ರೂಪದಲ್ಲಿ ಇದು ಬಳಕೆ ಆಗ್ತದೆ. ಯಾವ ರೀತಿ ನಾಯಿಯನ್ನು ಸಾಕಿದರೆ ಪೆಡಿಗಿರಿ ಹಾಕಿದರೆ ಅದು ಚೆನ್ನಾಗಿ ಬೆಳವಣಿಗೆ ಬರ್ತದೆ, ಆ ಥರ ಸೂಕ್ಷ್ಮ ಜೀವಿಗಳು ಇದಾಗ್ತದೆ, ಸಂಖ್ಯೆ ಜಾಸ್ತಿ ಆಗುವಂಥದ್ದು ಆಗ್ತದೆ. ಹಾಗಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗೋದು ಗೊತ್ತಾಗ್ತದೆ. ಇದಕ್ಕೆ ಡಿಮ್ಯಾಂಡ್ ಹೇಗಿದೆ? ಈಗ ಅನೇಕ ರೈತರು ಇದನ್ನು ತಯಾರು ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲೂ ಕೂಡ ಇದು ರೈತ ಅವನ ಕೃಷಿ ಭೂಮಿಗೋಸ್ಕರ ಮಾಡ್ಕೊಳ್ಬೇಕು ಅಂತ ಹೇಳೋ ಕಲ್ಪನೆಯಲ್ಲಿ ಇದು ಮಾಡಿರೋದು. ಆದರೆ ಇವತ್ತು ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಪ್ರಾರಂಭದಲ್ಲಿ ನಾನು 5 ವರ್ಷದ ಹಿಂದೆ ಬಳಕೆ ಮಾಡಿದಾಗ ಕೊಳೆ ರೋಗದಲ್ಲಿ ಹಳದಿಯಾದ ಗಿಡ ಕೂಡ ಬದುಕುವಂಥದ್ದು ಇದಾಗಿದೆ. ನನ್ನ ಭೂಮಿಯಲ್ಲಿ ವೈವಿಧ್ಯತೆ ಜಾಸ್ತಿ ಆಗುವಂಥದ್ದು ಇದು ಕಂಡುಕೊಂಡಿದೆ. ಈಗ ನಾನು ಪ್ರಾರಂಭ ಒಂದು 3 ವರ್ಷದಿಂದ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಒಮ್ಮೆ ತಗೊಂಡೋದವರು ಮತ್ತೆ ಬಳಕೆ ಚೆನ್ನಾಗಾಗಿದೆ. ಮೊನ್ನೆ ಒಬ್ಬರು ಬೆಂಡೆಕಾಯಿ ಗಿಡಕ್ಕೆ 4 ತಿಂಗಳು ಬೆಂಡೆ ಬಂದಿರಲಿಲ್ಲ, ಸಿಂಪಡಣೆ ಮಾಡಿದ ಮೇಲೆ ಬೆಂಡೆ ಬಿಟ್ಟಿತ್ತು ಅವರಿಗೆ, ಬಾಯರ್ನವರು. ಅವರು ಮತ್ತೆ ಈಗ ಅವರ ಮಲ್ಲಿಗೆ ಹೂ ಇರ್ಬೋದು ಈ ಥರದ್ದಕ್ಕೂ ತಗೊಂಡೋಗ್ತಾರೆ. ಈ ಥರ ಅಡಿಕೆ ತೋಟಕ್ಕೂ ಬಳಕೆ ಮಾಡುವಂಥದ್ದು ಮಾಡ್ತಾರೆ. ಓಕೆ, ಇದು ನೀವು ಎಷ್ಟು ಮಾಡ್ತೀರಿ? ಇದನ್ನ ಎಷ್ಟು ಲೀಟರ್ ಗಟ್ಟಲೆ ಮಾಡ್ತೀರಿ? ಯಾಕೆಂತಂದ್ರೆ ಇಲ್ಲಿ ಮಾಡಬೇಕು ಅಂತಂದ್ರೆ ದನ ಸಾಯ್ಬೇಕು. ಹೌದು, ನಮ್ಮ ಮನೆಯಲ್ಲಿ ಅದೇ ಪ್ರಾರಂಭದಲ್ಲಿ ನಾನಾಗಲೇ ಹೇಳಿದೆ, ಒಂದು ಕರು ತೀರ್ಕೊಂಡಾಗ ಇದರ ಬಗ್ಗೆ ಇದು ಗೊತ್ತಾದ ಮೇಲೆ ಒಂದು 200 ಲೀಟರ್ ಬ್ಯಾರಲಲ್ಲಿ ಮಾಡಿರೋದು. ಆಗ ಒಂದು ಸುಮಾರು ಒಂದು 80 ಲೀಟ್ರ್ನಷ್ಟು ನನಗೆ ಗೋನಂದ ಜಲ ತಯಾರಿ ಆಯಿತು 5 ವರ್ಷದ ಹಿಂದೆ. ಅದಾಗಿ 1.5 ವರ್ಷದ ನಂತರ ಆಗ ನನ್ನ ತೋಟಕ್ಕೆ ಬಳಕೆ ಮಾಡಲಿಕ್ಕೆ ಶುರು ಮಾಡಿದೆ. ಮನೆಯಲ್ಲೇ ಇದ್ದಂಥ ಒಂದು ವಯಸ್ಸಾದ ಗೋವು, ಆ ವರ್ಷ 2 ತೀರ್ಕೊಂಡಿತ್ತು. ಒಂದು HF ಅದನ್ನು ಮಾಡಿರಲಿಲ್ಲ, ದೇಶಿ ಗೋವನ್ನು ಮಾಡಿದೆ. ಅದಾಗಿ 1 ವರ್ಷಕ್ಕೆ ಇನ್ನೊಂದು ಗೋವು ಕರು ಹಾಕಿ ತಕ್ಷಣ ತೀರ್ಕೊಂಡಿತ್ತು. ಆ ಥರ 2 ಗೋವುಗಳದ್ದನ್ನು ಮಾಡಿದ್ದೇನೆ. ಅಂದರೆ ಅದು ಗೋವು ಸಾಮಾನ್ಯ 300 kg ಇದ್ದರೆ ನಿಮಗೆ 1200 ಲೀಟ್ರ್ನಷ್ಟು ಸಿಗ್ತದೆ. ಹಾಗೆ 2 ಗೋವಿದ್ದು ನನ್ನ ಹತ್ರ ಈಗ ಸುಮಾರು 2400 ಲೀಟ್ರಲ್ಲಿ ಸುಮಾರು 1400 ಲೀಟ್ರ್ನಷ್ಟು ಈಗ ಇದೆ. ಆಮೇಲೆ ಯಾವಾಗ ಕರು ಹಾಕ್ತದೆ ದನ, ಆಗ ಕಸವನ್ನು ಹಾಕ್ತದೆ, ಅದನ್ನು ಕೂಡ ಮತ್ತೆ ಹಾಕಿ ಅಷ್ಟೇ ಪ್ರಮಾಣ ಮಜ್ಜಿಗೆ ಇದನ್ನು ಹಾಕಿ ಅದು ತರಕಾರಿ ದೃಷ್ಟಿಯಿಂದ ತುಂಬ ಅದರ ಮೌಲ್ಯವರ್ಧನೆ ಮಾಡುವಂಥದ್ದು ಮಾಡ್ತದೆ. ಆನಂತರನೂ ಕರು ತೀರ್ಕೊಂಡಾಗೆಲ್ಲ ಅದಕ್ಕೆ ಮತ್ತೆ ಸೇರಿಸಿ ಅಷ್ಟೇ ಪ್ರಮಾಣದಲ್ಲಿ ಅದನ್ನು ಮತ್ತೆ ಮಾಡುವಂಥದ್ದು. ಹೊರಗಿಂದ ಯಾವುದೇ ಗೋವಂತನ್ನು ಮಾಡಿಲ್ಲ. ಕೆಲವರು ಕೇಳ್ತಾರೆ, ಆದರೆ ಇಷ್ಟವರೆಗೆ ನನ್ನ ಹತ್ರ ಇರೋದೇ ನನಗೆ ಸಾಕಷ್ಟು ಇದೆ. ಪ್ರಶ್ನೆ ಆಗಿತ್ತು, ನೀವು ಹೊರಗಡೆ ದನ ಸತ್ರ ನಿಮ್ಮಲ್ಲಿಗೆ ತಂದ್ರೆ ಏನಾದರೂ ಅಂಥದ್ದು ಯೂಸ್ ಮಾಡ್ತೀರಾ? ತುಂಬ ಜನ ಕೇಳಿದ್ರು ತಕೊಂಡು ಹೋಗ್ತೀರಾ ಅಂತ. ಅಲ್ಲಲ್ಲೇ ನೀವು ಮಾಡಿ, ನಿಮ್ಮಲ್ಲೇ ಮಾಡಿ ಅಂತ ಅವರಿಗೆ ಮಾಡಲಿಕ್ಕೆ ಹೇಳಿದೆ. ತಾವು ತೋರಿಸ್ಬೋದಾ? ತೋರಿಸ್ಬೋದು. ಈಗ ಡ್ರಮ್ಮಲ್ಲಿ ಏನಾದರೂ ಇದೆಯಾ? ಇದೆ. ಏನಿದೆ? ಗೋವು ಈಗ ಮೊನ್ನೆ 2 ಕರು, ಒಂದು ಅಬಾರ್ಷನ್ ಆಗಿ 7 ತಿಂಗಳ ಕರು ಇತ್ತು ಅದು, ಮತ್ತು ಇನ್ನೊಂದು ಕರು ಹಾಕಿ ಅದು ಹಾಲಿರಲಿಲ್ಲ, ಅದಕ್ಕೋಸ್ಕರ 1 ತಿಂಗಳು ಬೇರೆ ಹಾಲು ಕೊಟ್ಟು ಅದು ಮತ್ತೆ ಬದುಕಲಿಲ್ಲ ಅಂತ 2 ಕರುಗಳನ್ನು ಮೊದಲಿದ್ದ ಇದಕ್ಕೆ ಹಾಕಿದ್ದೇನೆ. ಅಲ್ಲಿ ಡ್ರಮ್ಮಲ್ಲಿ ನೋಡಬಹುದು. 3 ಡ್ರಮ್ ಕೂಡ ಗೋನಂದ ಜಲದ ಡ್ರಮ್ ಯಾವ ರೀತಿಯಾಗಿ ಇದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ 2 ಡ್ರಮ್ನಲ್ಲಿ ಕರುವನ್ನು ಹಾಕಲಾಗಿದೆ ಅನ್ನುವಂತ ಹೇಳ್ತೇವೆ. ಇಲ್ಲಿ ಒಂದು ಕಡೆ ಮಾತ್ರ ನಮಗೆ ಕರುವನ್ನು ಹಾಕಿರುವಂಥ ಎಲುಬುಗಳು ಪ್ರೂಫ್ ಆಗಿ ಸಿಗ್ತಾ ಇದ್ದಾವೆ. ನಾವು ನಿಮಗೆ ಅದನ್ನು ತೋರಿಸ್ತಾ ಇದ್ದೀವಿ. ಇದು ಅಲ್ಲಿ ಇರ್ತಕ್ಕಂತಹ ಒಂದು ಎಲುಬು ನಿಮಗೆ ಕಂಡು ಬರ್ತಾ ಇದೆ ನೋಡಿ, ಅಲ್ಲಿ ಲೈನ್ ಆಗಿ ಕಂಡು ಬರ್ತಾ ಇರುವಂಥದ್ದು ಎಲುಬುಗಳು. ಆ ಎಲುಬುವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆದರೆ ಸ್ವಲ್ಪ ಇಲ್ಲಿ ವಾಸನೆ ಇಲ್ಲ ಅನ್ನುವಂತಹದ್ದು ನಮಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೊಂದು ಹಟ್ಟಿಯ ಒಳಭಾಗಕ್ಕೆ ಬಂದಂತೆ ನಮಗೆ ಅನಿಸ್ತಾ ಇದೆ. ಈ ಒಂದು ಗೋನಂದಾಜಲ ಹೇಗೆ ತಯಾರಿ ಆಗ್ತದೆ ಮತ್ತು ಇದಕ್ಕೆ ವಿರೋಧಗಳೇನಾದರೂ ವ್ಯಕ್ತವಾಗ್ತಾ ಇದೆಯಾ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೆ ಕೇಳಬೇಕು, ಅವ್ರ ಹತ್ರನೇ ಮಾತನಾಡಿಸುವ. ಈ ಗೋನಂದಾಜಲ ಮಾಡುವಂತಹ ವಿಧಾನ ನೋಡಿದಾಗ ಸತ್ತ ದನವನ್ನು ಯೂಸ್ ಮಾಡ್ತೀರಿ ಅಥವಾ ಸತ್ತ ಕರುವನ್ನು ಯೂಸ್ ಮಾಡ್ತೀರಿ, ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ಲಿಲ್ವಾ?
ವಿರೋಧ ಕೆಲವರು ಸಹಜವಾಗಿ ಕೆಲವರಿಗೆ ಅದು ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಇದೆ. ಆದರೆ ಶಾಸ್ತ್ರ ರೀತಿಯಲ್ಲಿ ಕೇಳಬೇಕು ಅಂತಾದರೆ ಒಂದು ಮರಣ ಹೊಂದಿದ ಏನು ಜೀವದ ಶರೀರ ಇದೆ, ಅದು ಪಂಚಭೂತಗಳಲ್ಲಿ ಯಾವ ರೂಪಕ್ಕೂ ಅದನ್ನು ಪರಿವರ್ತನೆ ಮಾಡಿದರೆ ಏನು ತಪ್ಪಲ್ಲ ಅಂತ ಹೇಳುವಂಥದ್ದು ಪ್ರಶ್ನೆ ಕೇಳಿದಾಗ ತಿಳಿದಿರುವಂಥವ್ರು ಹೇಳಿರೋದು. ಒಂದು ಬೆಂಕಿಗೆ ಇದು ಮಾಡಿ ನಾವು ಸುಡುವಂಥದ್ದು ಮಾಡ್ತೇವೆ, ಇಲ್ಲಾಂದರೆ ಮಣ್ಣಿಗೆ ಸೇರಿಸುವಂಥದ್ದು ಮಾಡ್ತೇವೆ. ಪಾರ್ಸಿಗಳಲ್ಲಿ ಏನು ಕಟ್ಟಡದ ಮೇಲೆ ಪಕ್ಷಿಗಳಿಗೆ ಆಹಾರ ಈ ರೀತಿ ಮಾಡುವಂಥ ಪದ್ಧತಿ ಇದೆ. ಇದು ದ್ರವ ರೂಪಕ್ಕೆ ತರುವಂಥದ್ದು, ಅದೇನು ತಪ್ಪಿಲ್ಲ ಅಂತ ಹೇಳುವಂಥದ್ದು ಇದೆ. ಈಗಲೂ ಅದನ್ನು ಒಪ್ಪುವುದಿಲ್ಲ ಅಂತ ಹೇಳುವಂಥವ್ರು ಇದ್ದಾರೆ. ಇದು ಮಾನಸಿಕವಾಗಿ ಇದು ಒಪ್ಪಿಗೆ ಇಲ್ಲ ಅಂತ, ಒಪ್ಪಿಗೆ ಇರುವಂಥವ್ರು ಮಾಡ್ತಾ ಇದನ್ನು ಬಳಕೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ನೀವು ಗೋ ಆರಾಧಕರು ಹೌದಾ ಅಲ್ವಾ? ಹೌದು, ಗೋವಿನ ಆರಾಧಕರು. ಗೋವು ಅಂದರೆ ನಮ್ಮ ಎಲ್ಲ ಸಂಪತ್ತುಗಳು, ಅಂದರೆ ಸಪ್ತ ಸಂಪತ್ತು ಅಂತ ಹೇಳ್ತೇವೆ. ಭೂಮಿ, ಮಣ್ಣು ಅಂತ ಹೇಳೋದು ಸಂಪತ್ತು, ಜನ ಸಂಪತ್ತು, ಜಂಗಲ್ ಅರಣ್ಯ ಸಂಪತ್ತು, ನೀರು ಅಂತ ಹೇಳೋದು ಒಂದು ಸಂಪತ್ತು, ಗಾಳಿ ಹೇಳೋದು ಸಂಪತ್ತು. ಇದೆಲ್ಲವೂ ವೃದ್ಧಿ ಆಗಬೇಕು ಅಂತಾದರೆ ಅದು ಗೋವಿನಿಂದ ಆಗುವಂಥದ್ದು. ಗೋವು ಸಹಜವಾಗಿ ಮೇದಾಗ ವಿಜ್ಞಾನಿಗಳೇ ಹೇಳ್ತಾರೆ 1 kg ಸೆಗಣಿ ಬಿದ್ದರೆ ಆ ಭೂಮಿಯಲ್ಲಿ 9 ಲೀಟ್ರ್ ನೀರು ಹಿಡ್ಕೊಳ್ಳುವಷ್ಟು ಸಾಮರ್ಥ್ಯ ಬರ್ತದೆ. ಅಂದರೆ ಬ್ರೆಡ್ಡಿನ ರೀತಿ, ಮೈದಾ ರೀತಿ ಇರುವ ಮಣ್ಣು ಅದು ಬ್ರೆಡ್ಡಿನ ರೀತಿ ಆಗ್ತದೆ ಅಂತ ಹೇಳೋದು. ಇವತ್ತು ಇಷ್ಟು ಮಳೆ ಬಂದರೂ ಕೊನೆಗೆ ನೀರಿಲ್ಲ ಅಂತ ಆಗೋದು ಈ ಕಾರಣಕ್ಕೆ. ನಮ್ದೀಗ ಇವತ್ತು ಗೋವುಗಳು ಹೊರಗೆ ಮೇಯುವಂಥದ್ದು ಆಗ್ತಾ ಇಲ್ಲ. ಅದು ಸಾತ್ವಿಕವಾದನ್ನೇ ತಿಂತದೆ, ಆರೋಗ್ಯಕರವಾದಂಥ ಸೆಗಣಿ ಗೊಬ್ಬರ. ಇವತ್ತು ಸಾವಿರಾರು ಕೋಟಿಯ ವ್ಯವಹಾರ, ಅದು NPK ಇರ್ಬೋದು, ಅದು ಸಬ್ಸಿಡಿ ಸಾವಿರಾರು ಲಕ್ಷಾಂತರ ಕೋಟಿ ಸರ್ಕಾರ ಕೊಡ್ತಾ ಇದೆ. ಮೊದಲು ಅದು ಸ್ವಾವಲಂಬಿಯಾಗಿ ಗೋವಿನ ಸೆಗಣಿಯಿಂದ ಬರ್ತಾ ಇತ್ತು. ಕೃಷಿಯು ಆಹಾರವು ಸಾತ್ವಿಕವಾದ್ದು ಸಿಗ್ತಾ ಇತ್ತು. ಆ ಥರದ ಒಂದು ಗೋವು ಅಂದರೆ ಜ್ಞಾನ ಅಂತಲೇ ಹೇಳ್ತಾರೆ. ನಮ್ಮ ಗುರುಕುಲಗಳಲ್ಲಿ ಮಕ್ಕಳು ಗೋವಿನ ಜೊತೆಗೆ ಓದ್ತಾ ಇದ್ರು. ಚುರುಕುತನ, ಬುದ್ಧಿವಂತಿಕೆ ಇದು ಜಾಸ್ತಿ ಆಗ್ತಾ ಇತ್ತು ಗೋವಿನ ಜೊತೆ ಇದ್ದ ಕಾರಣಕ್ಕೋಸ್ಕರ. ಅಂದರೆ ನಿಮ್ಮ ಪ್ರಕಾರ ಈ ಪ್ರೊಸೆಸಿಂಗಲ್ಲಿ ಗೋ ಸತ್ತ ನಂತರ ಒಂದು ದೇಹದಾನ ಮಾಡಿ ಮತ್ತೆ ಪರಿಸರಕ್ಕೆ ನೆರವಾಗುವಂಥ ರೀತಿಯಲ್ಲಿ ನೀವು ಅದನ್ನು ಪರಿಗಣಿಸ್ತೀರಾ? ಹೌದು, ಅಂದರೆ ಗೋವು ಯಾವ ರೀತಿ ಮೊದಲು ಕೂಡ ಪೂರ್ತಿ ಪ್ರಕೃತಿಗೆ ಪೂರಕವಾಗಿ ಅದನ್ನು ಪೋಷಿಸುವಂಥದ್ದು ಮಾಡ್ತದೆ. ಗೋನಂದಾಜಲ ಮಾಡಿದ ಮೇಲೆ ಆ ಥರದ ಸೂಕ್ಷ್ಮ ಜೀವಿಗಳು, ವೈವಿಧ್ಯ ಅಂತ ಹೇಳೋದು ಕೂಡ ಒಂದು ಸಂಪತ್ತು. ಅದನ್ನು ಹೆಚ್ಚು ಮಾಡುವಂಥದ್ದು, ಅದನ್ನು ವೃದ್ಧಿ ಮಾಡಿ ಪರಿಸರದಲ್ಲಿ ಆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥದ್ದು ಇದು ಗೋವಿನ ಮೂಲಕ ಆಗ್ತಾ ಇದೆ. ಮತ್ತು ಗೋವು ಈ ಥರ ಕಟುಕರಿಗೆ ಕೊಡಬೇಕಾಗಿಲ್ಲ, ಅದರ ನಂತರನೂ ನಾವು ಬಳಕೆ ಮಾಡಬಹುದು ಅಂತ ಗೊತ್ತಾದರೆ ಕಟುಕರಿಗೆ ಕೊಡುವಂಥದ್ದು ಕೂಡ ಅದಕ್ಕೊಂದು ಪರಿಹಾರ ಆಗ್ತದೆ ಹೇಳೋ ದೃಷ್ಟಿಯಿಂದ ಗೋನಂದಾಜಲ ಇವತ್ತು ತುಂಬ ವ್ಯಾಪಕ ಆಗ್ತಾ ಇದೆ. ಇವತ್ತು ಗೊಬ್ಬರದ ಇದರಲ್ಲಿ ತುಂಬ ಮೋಸಗಳು ರೈತರ ಮೇಲೆ ನಡೀತಾ ಇದೆ. ಅದನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಗೋನಂದಾಜಲ ಒಂದು ಸ್ವತಃ ರೈತರೇ ತಯಾರು ಮಾಡ್ಕೊಳ್ಬೋದಾದಂಥ ಒಂದು ಒಳ್ಳೆ ಪ್ರಯೋಗ ಅಂತ. ಡಿಮ್ಯಾಂಡ್ ಹೇಗಿದೆ? ತುಂಬ ಸಾಕಷ್ಟು ಇದಾಗ್ತಾ ಇದೆ. ಒಮ್ಮೆ ಬಳಕೆ ಮಾಡಿದವರು ಮತ್ತೆ ಕೇಳ್ತಾ ಇದ್ದಾರೆ. ಇವತ್ತು ತಾರಸಿ ತೋಟ ಇರ್ಬೋದು ಅಥವಾ ಹೂವಿನ ತೋಟ ಇರ್ಬೋದು, ಇದೊಂದು ದೊಡ್ಡ ಮಾರುಕಟ್ಟೆ. ಅಲ್ಲಿಗೆ ನಾವು ಇನ್ನೂ ತಲುಪಲಿಲ್ಲ, ಯಾಕಂದರೆ ನಮ್ಮದು ಜಾಹೀರಾತಿಲ್ಲ, ಇದಿಲ್ಲ. ಆ ಪ್ರಮಾಣದಲ್ಲಿ ಹೋದರೆ ಇವತ್ತಿರುವಂಥ ಗೋವು ಸಾಕಾಗೋದಿಲ್ಲ ನಮಗೆ, ಅಂದರೆ ಆ ಪ್ರಮಾಣದಲ್ಲಿ ಇದಾಗ್ತದೆ. ಆದರೆ ಗೋವುಗಳ ಸಂಖ್ಯೆಯು ಆ ಥರ ಜಾಸ್ತಿ ಮಾಡ್ಕೊಳ್ಬೋದಾಗ, ಈಗ ಗೋಮೂತ್ರ ಸೆಗಣಿಯಿಂದಲೂ ಉತ್ಪತ್ತಿ ಬರ್ತಾ ಇರ್ತದೆ. ಅದು ಜೀವಂತ ಇರಬೇಕಾದ್ರೂ ಧೂಪದ ಬತ್ತಿ ಇರ್ಬೋದು ಅಥವಾ ಈ ಥರ ಗೋತೀರ್ಥದ ಮೂಲಕ ಬರ್ತಾ ಇರ್ತದೆ. ಮರಣ ಹೊಂದಿದ ಮೇಲೂ ಈ ಥರ ಅದನ್ನು ಸಮಾಧಿ ಗೊಬ್ಬರದ ಬದಲು ಗೋನಂದಾಜಲ ಈ ಮೂಲಕ ನಾವು ಬಳಕೆ ಮಾಡುವಂಥದ್ದು ಮಾಡಬಹುದು. ಇದು ಪ್ರವೀಣ್ ಸರಳಾರವರ ಮಾತು. ಗೋನಂದಾಜಲವನ್ನು ಹೇಗೆ ತಯಾರಿಸ್ತಾರೆ ಅನ್ನುವಂಥದ್ದು ಮತ್ತೊಮ್ಮೆ ವಿವರಿಸ್ತೇವೆ. ಸತ್ತ ದನವನ್ನು ಒಂದು ಡ್ರಮ್ನಲ್ಲಿ ಅಥವಾ ಒಂದು ದೊಡ್ಡ ಟ್ಯಾಂಕ್ನಲ್ಲಿ ಹಾಕಿ ಅದಕ್ಕೆ ಬೇಕಾದಂತಹ ಇತರೆ ಮಿಶ್ರಣಗಳನ್ನು ಅವರು ಹೇಳಿದಂತೆ ಪಪ್ಪಾಯ ಇರ್ಬೋದು, ಮಜ್ಜಿಗೆ ಇರ್ಬೋದು, ಸೆಗಣಿ ಮತ್ತು ಮಾತ್ರೆ ಹೆಸರೇನು? ಯೂನಿ ಎನ್ಸೈಮ್ ಅನ್ನುವಂಥ ಮಾತ್ರೆಯನ್ನು ಕೂಡ ಹಾಕಿ ಅದನ್ನು ಕರಗಿಸುವಂಥದ್ದನ್ನು ಮಾಡ್ತಾರೆ. ಸಂಪೂರ್ಣ ಕರಗಿದ ನಂತರ ಅದನ್ನು ಸೋಸಿ ಗೋನಂದಾಜಲವನ್ನು ಮಾಡ್ತಾರೆ. ಇದು ಬಹಳ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆಗೆ ಅಥವಾ ರೆಸ್ಪಾನ್ಸಿಗೆ ಜನರಿಂದ ಪಾತ್ರ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಾಗೇಂದ್ರ ರೈ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಕೇಪು, ಬಂಟ್ವಾಳ. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮತ್ತು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ.
ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, HL ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.